ಮಾಣಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಶಾರದಾ ಯುವ ವೇದಿಕೆ ವತಿಯಿಂದ ಕಾಶ್ಮೀರದಲ್ಲಿ ಉಗ್ರ ದಾಳಿಗೆ ಮೃತಪಟ್ಟ ಯೋಧರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮ ಮಾಣಿ ಜಂಕ್ಷನ್ನಲ್ಲಿ ನಡೆಯಿತು. ಮೊಂಬತ್ತಿ ಹಚ್ಚುವುದರ ಮೂಲಕ ಯೋಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ನುಡಿನಮನ ಸಲ್ಲಿಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ್ಯದ ಕಾರ್ಯದರ್ಶಿ ರಾಧಾಕೃಷ್ಣ ಅಡಂತ್ಯಾಯ ಅವರು, ಕಾಶ್ಮೀರದಲ್ಲಿ ಉಗ್ರರು ತಯಾರಾಗುತ್ತಿದ್ದು ಅವರಿಗೆ ಭಾರತದ ವಿರುದ್ಧ ದ್ವೇಷ ಪಡುವಂತೆ ಘೋಷಿಸಲಾಗುತ್ತಿದೆ. ಪಾಕಿಸ್ತಾನಕ್ಕೆ ನೇರವಾದ ಯುದ್ಧ ಮಾಡಿ ಗೆಲ್ಲಲು ಅಸಾಧ್ಯವೆಂಬ ಕಾರಣಕ್ಕೆ ಹಿಂದಿನಿಂದ ಯುದ್ಧಕ್ಕೆ ಬರುತ್ತಿದ್ದಾರೆ. ಭಾರತದ ವಿರುದ್ಧದ ಯುದ್ಧದಲ್ಲಿ ಮರಣ ಹೊಂದಿದ ಉಗ್ರರಿಗೆ ಸ್ವರ್ಗ ಸಿಗುತ್ತದೆ ಎಂಬುದಾಗಿ ಅವರ ತಲೆಯಲ್ಲಿ ತುಂಬಿಸಲಾಗುತ್ತಿದೆ. ಕಾಶ್ಮೀರದಲ್ಲಿ ನಡೆದ ಕೃತ್ಯ ಖಂಡನೀಯವಾಗಿದೆ. ಉಗ್ರರಿಗೆ ತಕ್ಕ ಪಾಠ ಕಲಿಸುವ ಅನಿವಾರ್ಯತೆ ಇದೆ ಎಂದರು. ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರು ಪನ್ಪರಂಚಿನ ಒಂಜಿ ಸ್ಥಿತಿನ ಕರಿನ 10 ವರ್ಷ ತೂಯಿನೇಡ್ದವರ ರಾಸಿಗೆ ಫಲಿಪಾಡುವ ಅಂಡ್ ಬಾರಿ ಸ್ಪಷ್ಟವಾದ ತೆರಿ ನೋಡು. ಜಮ್ಮು ಕಾಶ್ಮೀರ ಪಂಚಿನ ಶಿಯಾ ಮುಸಲ್ಮಾನರು ನೂದೇಕು ನೂದು ರಾಷ್ಟ್ರಭಕ್ತಿರು ಅಕ್ಲ ರಾಷ್ಟ್ರದ್ರೋಹಿಲತ್ತು ನೂದೇಕು ನೂದು ರಾಷ್ಟ್ರಭಕ್ತಿರಗಳು ಅಲ್ಪದ ಬೊಕ್ಕಂಜಿ ಸುನ್ನಿ ಸಮುದಾಯ ಉಡುಪುನಂಚಿನ ಒಂಜಾತು ಜನ ಅವುಗಳ ನೂದೇಕು ಒಂಜಾತು ಜನ. ನಿವೃತ್ತ ಸೈನಿಕ ಮಾಧವ ಕುಲಾಲು, ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಶೆಟ್ಟಿ, ರಮಣಿ, ಮಾಣಿ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಭರತ್ ಶೆಟ್ಟಿ, ವಿಟ್ಲ ತಾಲೂಕು ಜಾಗರಣ ವೇದಿಕೆಯ ಅಧ್ಯಕ್ಷ ನರಸಿಂಹ ಶೆಟ್ಟಿ ಮಾಣಿ, ಬಾಬು ಶೆಟ್ಟಿ ಮಾಣಿ, ಮಧುಸೂದನ್ ಭಟ್ ಮೊದಲಾದವರು ಭಾಗವಹಿಸಿದ್ರು.